ಬ್ರಾವದ ಬಳಿಕ ಮತ್ತೆ ನಮ್ಮ ಟಿ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮದು ಸಾಗಾಗಿರುವಂತಹ ಹಾಗಲಕಾಯಿಯ ಒಂದು ಡಿಶ್ ಅಂತೂ ರೆಡಿ ಆಗಿದೆ. ಈಗ ಇನ್ನೊಂದು ಸ್ಪೆಷಲ್ಲಾಗಿ ಸಾಲ್ಟ್ ಲಸ್ಸಿ ಮಾಡ್ತಾನೆ ಕೇಳಿದ್ರು. ಹೇಗೆ ಮಾಡ್ತಾರೆ ಏನು ಅಂತ ಪದಾರ್ಥಗಳು. ಸಾಲ್ಟ್ ಲಸ್ಸಿ ಅಲ್ಲ, ಮಿಂಟ್ ಲಸ್ಸಿಯಾ? ಮಿಂಟ್ ಕುಕ್ಕುಂಬರ್ ಲಸ್ಸಿ. ಮಿಂಟ್ ಕುಕ್ಕುಂಬರ್ ಲಸ್ಸಿ. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕು ಫಸ್ಟಿಗೆ? ಮಿಕ್ಸ್ ಜಾರ್ ಕೊಡಿ. ಫಸ್ಟಿಗೆ ಮಿಕ್ಸ್ ಜಾರ್ ಬೇಕಾ? ಓಕೆ, ಅಂದರೆ ಫಸ್ಟಿಗೆ ಮಿಕ್ಸ್ ಜಾರ್ ಅಲ್ಲ? ಹೌದು. ನಾನು ಅರ್ಧ ಕುಕ್ಕುಂಬರ್ ತಗೊಂಡು. ಕುಕ್ಕುಂಬರ್, ಓಕೆ. ತರಕಾರಿ ಅಂತ ಹೇಳ್ತಾರಲ್ಲ ತುಳುವಲ್ಲಿ. ಓಕೆ, ಮತ್ತೆ ಪುದೀನ ಸೊಪ್ಪು. ಓಕೆ, ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಅಷ್ಟನ್ನು ಮಿಕ್ಸ್ ಮಾಡಬೇಕು ಈಗ. ಹೌದು. ನೀರೇನು ಹಾಕ್ಬೇಕಾ? ನೀರು ಸ್ವಲ್ಪ ಹಾಕ್ಲಿಕ್ಕೆ ಉಂಟು. ಮತ್ತೆ ಒಂದು ಕಾಯಿ ಮೆಣಸು ತಗೊಂಡು. ಕಾಯಿ ಮೆಣಸು ಹಾಕ್ತಿದ್ದೀರಾ? ಓ, ಇದು ಖಾರ ಇರುತ್ತಲ್ಲ? ಹೌದು. ಓಕೆ, ಅದಕ್ಕೆ ಸಾಲ್ಟ್ ಲಸ್ಸಿ ಸಕ್ಕರೆ ಹಾಕ್ಲಿಕ್ಕೆ. ಸ್ವಲ್ಪ ನೀರು ಹಾಕಿದ ನೀರು ಇಷ್ಟನ್ನು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ, ಬೇಕಿದ್ರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದಲ್ಲ? ಓಕೆ, ಇಷ್ಟನ್ನು ಈಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಓಕೆ, ಸಾಕಲ್ಲ? ಎಸ್, ಆಗಿದೆ. ಈಗ ಮೊಸರು ಹಾಕಿ ಪುನಃ ರನ್ ಮಾಡಲಿಕ್ಕೆ. ಮೊಸರು ಹಾಕಿ ರನ್ ಮಾಡಲಿಕ್ಕೆ. ಒಂದು ಕಪ್ ಮೊಸರು ತಗೊಂಡಿದ್ದೇನೆ. ಓಕೆ, ಹಾಕ್ತೇನೆ. ಸರಿ. ಆಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಈಗ ಸ್ವಲ್ಪ ಹಾಕ್ತೇನೆ ಉಪ್ಪು. ಓಕೆ, ಮತ್ತೊಂದು 2 ಪೀಸ್ ಐಸ್ ಕ್ಯೂಬ್ ಓಕೆ. ಬೇಕಾದರೆ ಈಗ ಹಾಕ್ಬೋದು, ಇಲ್ಲಾಂದರೆ ಲಾಸ್ಟ್ ಕೂಡ ಹಾಕ್ಬೋದು. ಓಕೆ, ಇಷ್ಟನ್ನು ಈಗ ನಿಮಗೆ ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಓಕೆ, ಎಸ್, ಚೆನ್ನಾಗಿ ಬಂದಿದೆ ನೋಡಿ. ಗಮ್ಮದಾಗಿ ಕಾಣ್ತಾ ಉಂಟು ಹತ್ರ. ಆಲ್ಮೋಸ್ಟ್ ರೆಡಿ ಅಲ್ಲ? ಈಗ ಬೌಲ್ಗೆ ಹಾಕಿದ್ದೇನೆ. ಓಕೆ, ಪ್ಲಸ್ ರೆಡಿ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ, ಈಗ ಇದಾಗಿದೆ. ಹಾಂ, ಕೋಲ್ಡ್ ಇದ್ದಷ್ಟು ಚೆನ್ನಾಗಿರುತ್ತಲ್ಲ? ಹೌದು. ಓಕೆ, ಮಿಂಟ್ ಕುಕ್ಕುಂಬರ್ ಲಸ್ಸಿ ರೆಡಿ. ಓಕೆ, ಮಿಂಟ್ ಕುಕ್ಕುಂಬರ್ ಲಸ್ಸಿ ಅಲ್ಲ? ಚೆನ್ನಾಗಿ ಉಂಟು. ನಾರ್ಮಲಾಗಿ ಲಸ್ಸಿ ಅಂತ ಹೇಳಿದಾಗ ನಾವು ಸ್ವೀಟೇ ಕುಡಿಯೋದು, ಇದು ಮತ್ತು ಸಾಲ್ಟಲ್ಲೆಲ್ಲ. ಓಕೆ, ಟೇಸ್ಟ್ ನೋಡೋಣ ಈಗ. ಓಕೆ, ಇವಾಗ ಸಾಕಾಗಿರುವಂತಹ ಮಿಂಟ್ ಕುಕ್ಕುಂಬರ್ ಲಸ್ಸಿ ಅಂತೂ ರೆಡಿ ಮಾಡಿಕೊಡಿದ್ದಾರೆ. ಸ್ವೀಟ್ ಅಲ್ಲ, ಇದು ಸಾಲ್ಟ್ ಹಾಕಿ ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಕುಕುಂಬರ್ ಮಿಂಟ್ ಲಸ್ಸಿ ತಯಾರಿಸುವ ವಿಧಾನ. ಮೊದಲಿಗೆ ಸೌತೆಕಾಯಿ ಹೋಳುಗಳಿಗೆ ಸ್ವಲ್ಪ ಪುದೀನ, ಜೀರಿಗೆ, ಹಸಿಮೆಣಸು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಮ್ಮೆ ತಿರುವಿಕೊಳ್ಳಿ. ಈಗ ಆಹ್ಲಾದಕರ ಕುಕುಂಬರ್ ಮಿಂಟ್ ಲಸ್ಸಿ ಸವಿಯಲು ಸಿದ್ಧ. ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ಸಾಲ್ಟ್ ಲಸ್ಸಿ, ಇನ್ನೊಂದು ಹಾಗಲಕಾಯಿ ಸ್ಟಫ್ ಅಲ್ಲ? ಯಾವ್ದು ನೋಡು ಫಸ್ಟಿಗೆ? ಫಸ್ಟಿಗೆ ಕಹಿ ಇದನ್ನೇ ನೋಡಿ ಆಮೇಲೆ ಲಸ್ಸಿ ಕುಡಿ ಅಂತೇಳಿ ತಗೊಳ್ಳಿ. ನೀವು ಕೂಡ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ರಲ್ಲ, ಹೀಗೆ ತಗೊಂಡು ಸ್ವಲ್ಪ ಹಾಗಲಕಾಯಿದು ಕಹಿ ಕಡಿಮೆ ಉಂಟಲ್ಲ? ಕೆಲವು ಹಾಗಲಕಾಯಿನ ಜಾಸ್ತಿ ಬೇಯಿಸಿ ಪಲ್ಯ ಮಾಡ್ತಾರೆ, ಆ ಥರ ಎಲ್ಲ ಮಾಡ್ತಾರಲ್ಲ, ಚೆನ್ನಾಗುಂಟು. ಇದು ನಾರ್ಮಲಾಗಿ ಊಟಕ್ಕೆ ಪಕ್ಕ ಹೇಳಿ ಮಾಡ್ತೀನಿ ಅಂತ ಹೇಳ್ಬೋದಲ್ಲ? ಊಟದ ಜೊತೆ ಸೈಡ್ ಡಿಶ್ ಥರ ತಿನ್ಬೋದಲ್ಲ? ಚೆನ್ನಾಗಿದೆ. ಈಗ ಅದರ ಜೊತೆ ಲಸ್ಸಿ ಎಲ್ಲ ತಗೊಳ್ಳಿ. ಮಿಂಟ್ ಕೊರಿಯಂಡರ್ ಲಸ್ಸಿ. ಮಿಂಟ್ ಕೊರಿಯಂಡರ್ ಲಸ್ಸಿ ಅಲ್ಲ? ಓಕೆ, ಆಹಾ, ಇದಂತೂ ಮಧ್ಯಾಹ್ನದ ಹೊತ್ತು ಸಿಕ್ಕಿದರೆ ಇಷ್ಟು ಚೆನ್ನಾಗಿ ಉಪ್ಪೆಲ್ಲ ಹಾಕಿ ಸಿಕ್ಕಿದ್ರೆ ಗಮ್ಮತ್ತು ಕುಡಿಬೋದಲ್ಲ? ಒಂದು 2-3 ಗ್ಲಾಸ್ ಎಲ್ಲ ಕುಡಿಬೋದು ನೋಡಿ. ಚೆನ್ನಾಗಿದೆ. ಬಿಸಿಲಿನ ಟೈಮ್ಗೆಲ್ಲ ಸಿಕ್ಕಿದರೆ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ? ನಮಗೆ ಕೂಡ ಖುಷಿ ಆಯಿತು. ಈ ಥರ ಸ್ಪೆಷಲ್ ಡಿಶ್ ನೀವು ಹೇಳ್ಕೊಡ್ತಾ ಇರ್ತೀರಾ. ಹಾಗಾಗಿ ನಮಗೆ ಒಂದು ಕ್ಯಾರೆಕ್ಟರ್ ಒಂದು ಡಿಶ್ ಹೇಳ್ಕೊಡ್ತಾ ನಿಮಗೆ ಸಂತೋಷ್ ರೈಸ್ ಮಿಕ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ
ಶಶಿ ಸೋಪು ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಮಮತಾ ಮ್ಯಾಮ್ ಸಾಗಲಾಗಿರುವಂತಹ ಸ್ಟಾಫ್ ಕೂಡ ಹಾಗಲಕಾಯಿ ಮತ್ತು ಸ್ಪೆಷಲ್ ಆಗಿ ಮಿಂಟ್ ಕುಕುಂಬರ್ ಲಸ್ಸಿ ಎರಡು ಕೂಡ ಚೆನ್ನಾಗಿ ಮಾಡಿದರು, ಟೇಸ್ಟಾಗಿ ಮಾಡಿದರು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಐತನ್ ಶಿಕ್ಷಣ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.